ಅಮೆರಿಕನ್ ಸಾಮ್ರಾಜ್ಯಶಾಹಿಯ ಹುನ್ನಾರ ಹಾಗೂ ಇಸ್ರೇಲ್ನ ರಕ್ತಪಿಸಾಸುತನಕ್ಕೆ ಪ್ಯಾಲೆಸ್ತೀನ್ ಬಲಿಯ ವಿರುದ್ಧ ಸಮಾನ ಮನಸ್ಕರ ನೇತೃತ್ವದಲ್ಲಿ ವಿಚಾರ ಮಂಡನೆ ನಡೆದವು. ಮಂಗಳೂರಿನ ಸ್ಟೇಟ್ ಬ್ಯಾಂಕ್ ಸಮೀಪದಲ್ಲಿರುವ ವಿಕಾಸ ಕಚೇರಿಯಲ್ಲಿ ವಿಚಾರ ಮಂಡನೆ ನಡೆದವು. ಇನ್ನು ಪ್ರಗತಿಪರ ಹಾಗೂ ಚಿಂತಕರು ಡಾಕ್ಟರ್ ಕೃಷ್ಣಪ್ಪ ಕೊಂಚಾಡಿ ಅವರು ಮಾತನಾಡಿ, ಇಸ್ರೇಲ್ ಏಕಪಕ್ಷೀಯ ನಿರ್ಧಾರವನ್ನು ಕೈಗೊಳ್ಳುತ್ತದೆ. ಯುದ್ಧದ ಸಂದರ್ಭದಲ್ಲೂ ಇಸ್ರೇಲ್ ವಿಶಿಷ್ಟ ತಂತ್ರಗಳನ್ನು ಉಪಯೋಗ ಮಾಡುತ್ತಾರೆ. ಪ್ರಬಲವಾದ ಜನಾಭಿಪ್ರಾಯವೇ ಸಾಮ್ರಾಜ್ಯಶಾಹಿ ಯುದ್ಧವೇ ಪ್ರಮುಖ ಕಾರಣ ಎಂದು ಹೇಳಿದರು. ನನ್ನ ಒಂದು ಅನಾಲಿಸಿಸ್ ಮತ್ತು ನಾನು ಒಂದು ಅಬ್ಸರ್ವೇಷನ್ ಅಂದರೆ, ನಾನು ಒಂದು ಮುಖ್ಯವಾಗಿ ಇಸ್ರೇಲ್ನ ವೈನೆಟ್ ಎಂಬಂಥ ಒಂದು ಮಾಧ್ಯಮ, ಅರೆ ಸರ್ಕಾರಿ ಮಾಧ್ಯಮ, ಮತ್ತು ಅಲ್ ಜಜೀರಾ, ವರ್ಲ್ಡ್ ನ್ಯೂಸ್, ಹಿಂದೂ ಮುಖ್ಯವಾಗಿ ಮತ್ತು ಪ್ರಜಾವಾಣಿ ಮತ್ತು ವಾರ್ತಾದಾರ, ಈ 5 ಮಾಧ್ಯಮಗಳನ್ನು ಆಧರಿಸಿ ನಾನು ಗಮನಿಸಿದೆ. ಮತ್ತು ಮುಖ್ಯವಾಗಿ ನಮ್ಮ ಪೀಪಲ್ಸ್ ಡೆಮೋಕ್ರಸಿ CPMನ ಮುಖಪತ್ರಿಕೆ ವೀಕ್ಲಿ, ಅದರಲ್ಲಿ ನಾನು ಈ ಇಂಟರ್ನ್ಯಾಷನಲ್ ಬೆಳವಣಿಗೆ ಬಗ್ಗೆ ಕಳೆದ ಇಸ್ರೇಲ್ನ ಒಂದು ರಾಜ್ಯದ ಮೇಲೆ ನಡೆದ ಆಕ್ರಮಣ ನೋಡಿ 1.5 ವರ್ಷದಿಂದ ಹಮಾಸ್ ಫಸ್ಟ್ ಇಸ್ರೇಲ್ ದಾಳಿ ಗಮನಿಸಿದೆ. ಮುಖಂಡರಾದ ಮುನೀರ್ ಕಾಟಿಪಳ್ಳ ಮಾತನಾಡಿ, ಅಮೆರಿಕ ಯಾವತ್ತೂ ಕೂಡ ತನಿಖೆಗೆ ಒಳಪಡುತ್ತಿಲ್ಲ. ಇದೊಂದು ಅಧಿಕಾರಶಾಹಿಗಳ ದೇಶವಾಗಿ ಕಾಣುತ್ತಿದೆ ಎಂದು ಹೇಳಿದರು. ಪ್ರತಿಭಟನೆಗಳಲ್ಲಿ ಮುಗಿಯಲಿಕ್ಕೆ ಕಾರಣ ಕಿಂಗ್ ತರ ವರ್ತಿಸ್ತಾ ಇದ್ದಾರೆ. ಅದಕ್ಕೇನು ಒಂದು ಪ್ರತಿಭಟನೆ ದಿನಕ್ಕೆ ಒಂದು ಕರೆ ಕೊಟ್ಟಿದ್ರು ಅಮೆರಿಕ. ಅಲ್ಲ, ಆ ದಿನಕ್ಕೆ ಒಂದು ವಿಶೇಷವಾದ ಹೆಸರು ಕೊಟ್ಟಿದ್ರು, ಕಿಂಗ್, ರಾಜ ಆಳ್ವಿಕೆ ಬೇಡ ಅಂತ ಇಂಗ್ಲಿಷ್ ಅಲ್ಲಿ ಒಂದು ಅದಕ್ಕೆ ಹೆಸರೇ ಕೊಟ್ಟಿದ್ರು. ಅದು ಕೂಡ ಒಂದು ಗಮನ. ಇನ್ನೊಂದು ಬಹಳ ಮುಖ್ಯ ಅನಿಸುವಂಥದ್ದು ನಮಗೆ ಭಾರತೀಯರ ಮನಸ್ಥಿತಿ. ಭಾರತೀಯರಂದ್ರೆ ಭಾರತದಲ್ಲಿರುವಂತಹ ರಾಷ್ಟ್ರೀಯವಾದಿಗಳು, ಬಹಳ ರಾಷ್ಟ್ರಭಕ್ತರು ಅಂತ ಅಲ್ಲಿ ಕರೆಸ್ಕೊಳ್ಳುವುದು. ಆ ಇಡೀ ಪ್ಯಾಲೆಸ್ತೀನ್ನಿಂದ ಹಿಡಿದು ಮೊನ್ನೆಯವರೆಗೆ ಅದನ್ನ ಒಂದು ರೀತಿಯಲ್ಲಿ ವಿಡಿಯೋಗೊಂತರ ಎಂಜಾಯ್ ಮಾಡುವಂತಹ ಒಂದು ಮನಸ್ಥಿತಿ. ಸಾಮೂಹಿಕ ನರಮೇಧಗಳು, ಸಾವುಗಳು, ಅಂದ್ರೆ ಯುದ್ಧದ ಒಂದು ಭೀಕರತೆ ಅರಿವೇ ಇಲ್ಲ ಅನ್ನುವಂಥದ್ದು ಒಂದಿತ್ತು. ಮತ್ತೆ ಇನ್ನೊಂದು ಬಹಳ ಪ್ರಧಾನ ಅಂಶ, ಅಲ್ಲಿ ಅಮೆರಿಕ ಯಾವತ್ತೂ ಕೂಡ ಸುಳ್ಳದನಕ್ಕೆ ಹೇಳಿದ್ರು, ಅಮೆರಿಕ ಯಾವತ್ತೂ ಕೂಡ ತಾನು ಅದರ ಪರಮಾಣುಗೆ ಸಂಬಂಧಪಟ್ಟದ್ದು ಅಥವಾ ಸಮೂಹನಾಶಕ ಅಸ್ತ್ರಗಳಿಗೆ ಸಂಬಂಧಪಟ್ಟು ತಾನು ಯಾವತ್ತೂ ಕೂಡ ತನಿಖೆಗೆ ಒಳಗಾಗುವುದಿಲ್ಲ, ಪರಿಶೀಲನೆಗೆ ಒಳಗಾಗುವುದಿಲ್ಲ. ಬಾಕಿ ಈಗ ಇರಾಕಿಯರು ಕೂಡ ಅದನ್ನೇ ಮಾಡಿದರು. ಸದ್ದಾಮ್ನ ಬಗ್ಗೆ ನಮಗೆ ಬಹುಶಃ ಯಾರಿದ್ದವರಿಗೂ ಕೂಡ ಬಹಳ ದೊಡ್ಡ ಗೌರವ ಏನು ಸದ್ದಾಂ ಹುಸೇನ್ ಬಗ್ಗೆ ಇರಲಿಲ್ಲ. ಆತನು ಒಬ್ಬ ಸರ್ವಾಧಿಕಾರಿ, ನಿರಂಕುಶ ಆಡಳಿತಗಾರ, ಅದರಲ್ಲಿ ಏನು ಮಾತಿಲ್ಲ. ಆದ್ರೆ ಇದೇ ವೇಳೆ ಹಲವಾರು ಮುಖಂಡರು ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಇಸ್ರೇಲ್ ಡಿಸ್ಟ್ರಾಯ್ ಮಾಡೋದು ದೊಡ್ಡ ಕಷ್ಟ ಅಲ್ಲ, ಮತ್ತೆ ಅಯನ್ ಕಟ್ಟೆನಿಂದಾಗಿ ಫುಲ್ ಪ್ರೂಫ್ ಆಗಿ ಪ್ರೊಟೆಕ್ಟ್ ಮಾಡಲಿಕ್ಕೆ ಆಗುದಿಲ್ಲ ಅಂತ ಗೊತ್ತಾಯ್ತು. ಒಂದು ದಿವಸ ಹ್ಯಾಂಡ್ ಡೋಮ್ ಉಂಟಲ್ಲ, ಮಾಡೋದಕ್ಕೆ ಆಗಲ್ಲ ಅಂತ ಗೊತ್ತಾಯ್ತು. ಅದೆಲ್ಲ ಪ್ರಾಕ್ಟಿಕಲ್ ಡಿಸಿಷನ್ ಇದೆ. ವಾರ್ ಮಾಡುವಾಗ ಏನೋ ಒಂದು ಉದ್ದೇಶ, ಎಜೆಂಡಾ ಇದೆ. ಆ ಎಜೆಂಡಾ ಅವ್ರದ್ದು ಅಚೀವ್ ಆಯ್ತಾ ಇಲ್ಲ ಅಂತ ನಮ್ಗೆ ಗೊತ್ತಿಲ್ಲ. ಒಂದು ಖಾಲಿ ಒಂದು ನ್ಯೂಕ್ಲಿಯರ್ ಇದು ಒಂದು ರೀಸನ್ ಇರ್ಬೋದು ಅಷ್ಟೇ, ಅಲ್ಲಿ ಏನಿಲ್ಲ. ಅಥವಾ ಹೇಳ್ತಾರೆ ಒಂದು ಜನಾಂಗೀಯ ನೀತಿಯಿಂದ ಹಿಟ್ಲರ್ ಅವರನ್ನೆಲ್ಲ ದೂರ ಮಾಡಿದ, ಕಗ್ಗೊಲೆ ಮಾಡಿದ್ದಾರೆ. ಅಷ್ಟರಾಗುವಾಗ ಅವರ ಬಗ್ಗೆ ಸಹಾನುಭೂತಿ ಜಗತ್ತಿನ ಎಲ್ಲರಿಗೂ ಬಂದಿತ್ತು. ಅದನ್ನು ಉಪಯೋಗಿಸಿಕೊಂಡು ಅಮೆರಿಕ, ಇಂಗ್ಲೆಂಡ್ ಮತ್ತು ರಾಷ್ಟ್ರಗಳು ಅವರು ಪ್ರಾಚೀನ ಕಾಲದಲ್ಲಿ ಇಲ್ಲಿ ಪ್ಯಾಲೆಸ್ತೀನ್ನಲ್ಲಿ ಇದ್ದರು, ಅವರ ರಾಷ್ಟ್ರ ಕೊಡುವ ಅಂತೇಳಿ ಅವರು ಸೃಷ್ಟಿ ಮಾಡಿ ಅಲ್ಲಿಂದ ತನ್ನ ಈ ಪ್ಯಾಲೆಸ್ತೀನವರು, ಅರಬರು, ಕ್ರೈಸ್ತರು, ಸ್ವಲ್ಪ ಮಟ್ಟಿಗೆ ಕೆಲವು ಜ್ಯೂಸ್ ಕೂಡ ಇದ್ದರು. ಅಲ್ಲಿ ತಂದು ಇದು ಯಹೂದಿಗಳದ್ದೇ ರಾಷ್ಟ್ರ ಇಲ್ಲಿ ಮಾಡುವ ಅಂತೇಳಿ ಸ್ಥಾಪನೆ ಮಾಡಿದರು. ಹಾಗೆ ಮಾಡುವಾಗ ಸಾಕಷ್ಟು ಅಲ್ಲಿ ತಂದ ಪ್ಯಾಲೆಸ್ತೀನ್ ಅಂತೇಳಿ ಬರೀ ಮುಸ್ಲಿಮರು ಮಾತ್ರ, ಪ್ಯಾಲೆಸ್ತೀನ್ ಅಂತೇಳಿ ಮುಸ್ಲಿಮರು ಇದ್ದಾರೆ, ಅಲ್ಲಿ ಕ್ರೈಸ್ತರು ಇದ್ದಾರೆ, ಕೆಲವರು ಜ್ಯೂಸ್ ಕೂಡ ಇದ್ದಾರೆ. ಅವರು ಪ್ಯಾಲೆಸ್ತೀನ್ ಅಲ್ಲಿಂದ ಇದು ನಮ್ಮ ನಾಡು ಅಂತೇಳಿ ಹೊರಗಿಂದ ಒಂದು ರಾಷ್ಟ್ರ ಆಗಿ ಮಾಡುವಾಗ ಕೊನೆಗೆ ಒಂದು ಅಂತಾರಾಷ್ಟ್ರೀಯ ಒಂದು ತಿಳುವಳಿಕೆ ಆಧಾರದಲ್ಲಿ ಇಲ್ಲಪ್ಪ ಅಂತ ಹೇಳಿ ಎಲ್ಲರೂ ಅದನ್ನು ಒಪ್ಪಿಕೊಂಡು ಒಂದು ಸಣ್ಣ ಪ್ರದೇಶವನ್ನು ಕೊಟ್ಟರೆ ಅವರು ಏನು ಮಾಡಿದರು. ಮುಖಂಡರಾದ ಸುನಿಲ್ ಕುಮಾರ್ ಬಜಾಲ್, ವಾಸುದೇವ ಉಚ್ಚಿಲ್, ಸಂತೋಷ್ ಬಜಾಲ್, ಯೋಗೀಶ್ ಜಪ್ಪಿನಮೊಗರು, ಮ್ಯಾಕ್ಸಿಮ್ ಡಿಸೋಜಾ, ವಿದ್ಯಾ ಶೆಣೈ, ಅಸುಂತ ಡಿಸೋಜಾ, ಗಣೇಶ್ ಅಡ್ಯಂತಾಯ, ದಯಾನಂದ್ ಶೆಟ್ಟಿ, ಯಶವಂತ್ ಮರೋಳಿ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, V4 ನ್ಯೂಸ್, ಮಂಗಳೂರು.